ಈ ಕಾರ್ಯಕ್ರಮದ ಪ್ರಾಯೋಜಕರು ಎಂಜೆ ಡೆಕೋರ್ ಸಂತೆಕಟ್ಟೆ ಉಡುಪಿ. ವಿಶ್ವ ಇಂಡಸ್ಟ್ರೀಸ್ ಮಣಿಪಾಲ್ ರೋಡು ಅಲಿಯೂರು ಅರ್ಪಿಸುವ ಗಲ್ಲಿ ಫುಡ್ ಇದೇ ನಮ್ಮ ಸ್ಪಂದನ ಟಿವಿಯ ಹೊಸತು ಕಾರ್ಯಕ್ರಮ. ಸ್ಪಂದನ ಗಲ್ಲಿ ಫುಡ್ ಕಾರ್ಯಕ್ರಮಕ್ಕೆ ನಾವು ಇವತ್ತು ಆರಿಸಿಕೊಂಡ ಸ್ಥಳ ಕಡ್ಪಾಡಿ ಅಂದರೆ ಗೊತ್ತಲ್ಲ, ಈ ಕೆಲವು ಫುಡ್ಗಳಿಗೆ ಫೇಮಸ್ ಅಂತಲೇ ಹೇಳ್ಬೋದು. ಅದಕ್ಕೆ ನಾವೀಗ ಕಡ್ಪಾಡಿಯನ್ನೇ ಚೂಸ್ ಮಾಡಿದ್ದೀವಿ. ಅದರಲ್ಲಿ ಕೂಡ ಕಡ್ಪಾಡಿಯಲ್ಲಿ ಬೇಲ್ಪುರಿ, ಪಾನಿಪುರಿ, ಮಸಾಲೆ ಪುರಿ ಅದೊಂದು ಸಿಗುವಂಥ ಸ್ಥಳ ಇದೆ ಅಂತೆ. ನನ್ನ ಮಿತ್ರರೊಬ್ಬರು ಹೇಳ್ತಾ ಇದ್ರು, ಇಲ್ಲಿ ಒಮ್ಮೆ ಬನ್ನಿ, ನೀವು ತಿನ್ನಿ, ಮತ್ತು ಇದರದ್ದೊಂದು ಸ್ವಾದವನ್ನು ಸವಿರಿ ಅಂತ. ನಮ್ಮ ಮಿತ್ರ ನನ್ನೊಟ್ಟಿಗೆ ಇದ್ದಾರೆ, ನೋಡುವ, ಅವರ ಹತ್ರ ಕೇಳುವ ಇದು ಎಲ್ಲಿ ಸಿಗ್ತದೆ, ಇಲ್ಲಿಂದ ಎಷ್ಟು ದೂರ ಇದೆ, ಅಲ್ಲಿಗೆ ಹೋಗಿ ಎಂತೆಲ್ಲ ಅವರು ವೆರೈಟಿ ಫುಡ್ ಎಲ್ಲ ಮಾಡ್ತಾರಂತ ನೋಡುವ. ಸುದರ್ಶನ್ ಅವರೇ ಬನ್ನಿ. ಹಾಯ್, ಇವರೇ ಸುದರ್ಶನ್ ಅಂತ. ಇವರೇ ಹೇಳ್ತಾ ಇದ್ರು ಯಾವಾಗಲೂ ಇಲ್ಲಿ ನೀವೊಮ್ಮೆ ಕಡ್ಪಾಡಿಗೆ ಬನ್ನಿ. ಕಡ್ಪಾಡಿಗೆ ನಾನು ಕಡ್ಪಾಡಿಯಲ್ಲಿ ಇದ್ದು ಕೂಡ ನಂಗೆ ಎಂತ ಗೊತ್ತಾಗಲ್ಲ ಈ ಕಡ್ಪಾಡಿಯ ಫುಡ್ಡು ಚೇಂಜಸ್. ಇವರು ಬರೋ ರೂಟಲ್ಲೇ ಇಲ್ಲಿ ಒಂದು ದಿವಸಕ್ಕೆ ಒಂದು ಸಲ ಆದರೂ ಬಂದು ಹೋಗ್ತಾರಂತೆ. ಓಕೆ ಸುದರ್ಶನ್ ಅವರೇ, ಇದು ಎಲ್ಲಿ ಸಿಗ್ತದೆ, ಇಲ್ಲಿಂದ ಎಷ್ಟು ದೂರ ಇದೆ ಅಂತ ಏನಾದರೂ ಹೇಳ್ಬೋದಾ? ಹೌದು, ಇದು ಕಡ್ಪಾಡಿ ಜಂಕ್ಷನ್ ಇಂದ ಶಿರುವ ರೋಡಿಗೆ ಹೋಗುವಾಗ ಶಿರುವ ಮೇನ್ ರೋಡಲ್ಲೇ ರಮೇಶ್ ಅಣ್ಣನ ಅಂಗಡಿ ಅಂತ ಹೇಳಿ ಪಾನಿಪುರಿ, ಮಸಾಲೆ ಪುರಿ ಎಲ್ಲ ಮಾಡ್ತಾರೆ. ಈಗ ಮಸಾಲೆ ಪುರಿ, ಪಾನಿಪುರಿ ಅಂತ ಹೇಳುವಾಗ ಒಂದು ಚಿಕ್ಕ ಮಕ್ಕಳಿಂದ ಪ್ರಾಯದವರಿಗೆ ಎಲ್ರಿಗೂ ಇಷ್ಟ ಆಗ್ತದೆ. ಮತ್ತೆ ನಾವು ಮನೆಯಲ್ಲಿ ರೆಡಿಮೇಡ್ ಆಗಲಿ ನಾವೇ ತಯಾರಿಸ್ತೀವಿ. ಇವಾಗ ಮಸಾಲೆ ಪುರಿ ಆಗಲಿ, ಪಾನಿಪುರಿ ಕಡೆಯಲ್ಲಿ ಒಂದು ಹೇಳುತ್ತೇವೆ, ಏನೇ ಆಗಲಿ ಅಂಗಡಿಯಲ್ಲಿ ಆದಾಗ ಆಗಲಿಲ್ಲ ಅಂತೇಳಿ ಟೇಸ್ಟ್. ಹಾಗಾಗಿ ಇಲ್ಲಿ ನಾನು ತುಂಬ ಸಮಯದಿಂದ ಬರ್ತೇನೆ. ತುಂಬ ಜನ ಸೇರ್ತಾರೆ. ಒಬ್ಬರೇ ಒನ್ ಮ್ಯಾನ್ ಆರ್ಮಿ ಅಂತ ಹೇಳ್ತಾರೆ, ಒಬ್ಬರೇ. ಹೌದು, ಅವರದ್ರಲ್ಲಿ ಮಸಾಲೆ ಪುರಿ ಫೇಮಸ್, ಮತ್ತು ಚರ್ಮುರಿ ಸಹ ಮಾಡ್ತಾರೆ ಒಬ್ಬರೇ. ಇಲ್ಲಿ ಅವರು ನಾನು ಬರುವಾಗ ಇಲ್ಲಿ 5 ರೂಪಾಯಿಗೆ ಮಾಡ್ತಿದ್ರು, ಪ್ಲೇಟಿಗೆ 5 ರೂಪಾಯಿಯಿಂದ ಸ್ಟಾರ್ಟ್. ಒಂದು ಪ್ಲೇಟಿಗೆ 5 ರೂಪಾಯಿಯಿಂದ ಸ್ಟಾರ್ಟ್ ಆಗೋದ್ರಿಂದ ನಾನು ತಿಂತಾ ಬಂದಿರ್ತೀನಿ. ಈಗ ಹೇಗಿದೆ ಏನು ಅಂತ ಹೇಳಿ ನೀವು ಟೇಸ್ಟ್ ಮಾಡಿ ನೀವೇ ಹೇಳಿ ಹೇಗಂತ. ಬನ್ನಿ ಹೋಗೋಣ. ಮತ್ತೊಮ್ಮೆ ಹೇಳ್ತೀನಿ ನಾನು, ಇದು ಕಡ್ಪಾಡಿ ಜಂಕ್ಷನ್ ಇಂದ ಶಿರುವಕ್ಕೆ ಹೋಗೋ ರೋಡಲ್ಲಿ ಒಂದು 100 ಮೀಟರ್ ಅಷ್ಟೇ. ಓಕೆ, ಕಡ್ಪಾಡಿ ಜಂಕ್ಷನ್ ಇದು ನೋಡಿ, ಇದು ಹೈವೇ ನಮ್ಮದು ಮ್ಯಾಂಗ್ಳೂರ್ ಟು ಉಡುಪಿ ಹೈವೇ. ಅದರಿಂದ ಡೈರೆಕ್ಟ್ ಶಿರುವ ಹೋಗುವ ರೋಡು ಇಲ್ಲಿಂದ ಒಂದು 100 ಮೀಟರ್ ಅಲ್ಲ, 100 ಮೀಟರ್ ದೂರದಲ್ಲಿ ನಮ್ಮ ರಮೇಶ್ ಅಣ್ಣನ ಪಾನಿಪುರಿ ಇದ್ರೆ. ಯಾಕಂದರೆ ಸಂಜೆ ಹೊತ್ತಿಗೆ ಸ್ವಲ್ಪ ಹುಳಿ, ಸ್ವಲ್ಪ ಖಾರ, ಸ್ವಲ್ಪ ಸಿಹಿ ಅದರಲ್ಲಿ ಸಿಗುತ್ತೆ ಟೇಸ್ಟ್, ಖಂಡಿತ ಅಲ್ವಾ? ಓಕೆ, ಸುದರ್ಶನ್ ರವರು ಈಗ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ. ನೋಡುವ ಆ ರಮೇಶ್ ಅಣ್ಣನ ಪಾನಿಪುರಿ, ಮಸಾಲೆ ಪುರಿ, ದಹಿ ಪುರಿ, ಓಂ ಪುರಿ, ಅಂಬರೀಶ್ ಪುರಿ ಎಲ್ಲ ಇದೆಯಾ? ಓಕೆ, ಎಲ್ಲ ತಿಂದು ಅದರ ಒಂದು ಎಂಜಾಯ್ ಮಾಡುವ. ಬನ್ನಿ, ನೀವು ಕೂಡ ಬನ್ನಿ ನಮ್ಮೊಟ್ಟಿಗೆ. ನೋಡಿ ರಾಕೇಶ್ ಅವರೇ, ನಾವು ಕಡಪಾಡಿ ಜಂಕ್ಷನ್ ಇಂದ ಬಂದು ಇದು ಶಿರುವಕ್ಕೆ ಹೋಗುವ ದಾರಿ. ಶಿರುವಕ್ಕೆ ಹೋಗುವ ದಾರಿಯಲ್ಲಿ ಇದು ಶಿರುವಾದ ಬಸ್ ಸ್ಟ್ಯಾಂಡ್. ಶಿರುವಕ್ಕೆ ಹೋಗುವವರೆಲ್ಲ ಇಲ್ಲೇ ಕುತ್ಕೊಂಡು ಬಸ್ ಇಡ್ತಾರೆ. ಅದರ ಪಕ್ಕದಲ್ಲಿ ಒಂದು ಅಶ್ವತ್ಥ ಮರ ಇದೆ. ಇಲ್ಲಿ ಬೈಕ್ ನಲ್ಲಿ ಬಂದ್ರೆ ನೋಡಿ ಪಾರ್ಕಿಂಗ್ ಎಲ್ಲ ವ್ಯವಸ್ಥೆ ಇದೆ, ಕಾರ್ ಸಹ ಪಾರ್ಕಿಂಗ್ ಮಾಡಬಹುದು. ಮತ್ತೆ ಅಲ್ಲಿ ಪಾನಿಪುರಿ ನೋಡಿ, ಇದೇ ಅಂಗಡಿ ರಮೇಶ್ ಅಣ್ಣನ ಅಂಗಡಿ. ಸೂಪರ್ ಪಾನಿಪುರಿ ಸ್ಟಾಲ್. ಬರುದೇ ಒಂದು 3:30 ನಂತರ ಬರ್ತಾರೆ. ಅದೆಲ್ಲ ಅವ್ರು ಹೇಳ್ತಾರೆ ಟೈಮಿಂಗ್ಸ್. ನೋಡಿ ಈಗ ನೆರಳು ಸಾಕ ಒಳ್ಳೇದಿದೆ ಇಲ್ಲಿ ಮರದ ಕೆಳಗೆ, ಒಳ್ಳೆ ಗಾಳಿ ಬರ್ತದೆ ಸಂಜೆ ಹೊತ್ತಲ್ಲಿ. ಇನ್ನು ನಾವು ಅವರ ಟೇಸ್ಟ್ ಅನ್ನು ಸವಿಯುವ, ಅವರು ಮಾಡೋ ತಿಂಡಿ. ಓಕೆ ವೀಕ್ಷಕರೇ, ಕೇಳಿದ್ರಲ್ಲ, ಈ ಸುದರ್ಶನ್ ರವರು ತುಂಬಾನೇ ಕ್ವಾಲಿಟಿ ಆಗಿರ್ತಕ್ಕಂಥ ನಮಗೆ ಫುಡ್ಡನ್ನೇ ಕೊಡ್ತಾರಂತ ಹೇಳಿದ್ರು, ಪ್ರಾಮಿಸ್ ಮಾಡಿದ್ರು. ಅದೇ ನೋಡಿ ಲೊಕೇಶನ್ ಸಹ ಹೇಳಿದ್ರು. ಅದೊಂದು ದೊಡ್ಡ ಮರ ಇದೆ, ಅಶ್ವತ್ಥದ ಮರ ನೋಡಿ. ಅದರ ಕೆಳಗಡೆ ನಮಗೆ ಪಾರ್ಕಿಂಗ್ ಮಾಡಲಿಕ್ಕೂ ಕೂಡ ಜಾಗ ಇದೆ. ಮತ್ತು ಅದು ಸ್ವಲ್ಪ ಆಚೆ ಹೋದರೆ ಕುತ್ಕೊಳ್ಳಿಕ್ಕೆ ಸಹ ಅವರೊಂದು ಜಾಗ ಎಲ್ಲ ಮಾಡಿದ್ದಾರೆ ಅಂತೆ. ನೋಡುವ ಅವರದ್ದು ಪಾನಿಪುರಿ, ಮಸಾಲೆ ಪುರಿ, ದಹಿ ಪುರಿ ಹೇಗೆ ಇರ್ತದೆ ಅಂತ ಟೇಸ್ಟ್ ಮಾಡ್ಕೊಂಡು ಬರುವ. ಬನ್ನಿ. ಸರಿ ವೀಕ್ಷಕರೇ, ನಾವೀಗ ರಮೇಶ್ ಅಣ್ಣನ ಪಾನಿಪುರಿ ಸ್ಟಾಲ್ಗೆ ಬಂದಾಯಿತು. ನೋಡಿ, ಈ ಕಡೆ ವಟಾಣಿ ಅಲ್ಲ ರಮೇಶ್ ಅಣ್ಣ? ಎಸ್, ಬಟಾಣಿ ಎಸ್, ಬಟಾಣಿ ಬೇಯ್ತಾ ಇದೆ. ಈ ಕಡೆ ಸೇವ್, ಅದೇ ಸೇವ್ ಇದೆ. ಮತ್ತೆ ಇದು ಸ್ವೀಟ್, ಇದು ಖಾರ, ಅದು ಕೊತ್ತಂಬರಿ, ಅದು ಈರುಳ್ಳಿ, ಟೊಮೆಟೊ. ಮಣ್ಣಿನ ಮಡಿಕೆಯಲ್ಲಿ ಇವರೇ ಸ್ವತಃ ತಯಾರು ಮಾಡಿದಂಥ ಪಾನಿ. ಓಕೆ ರಮೇಶ್ ಅಣ್ಣ, ನೀವು ಈ ಬಿಸ್ನೆಸ್ ಅನ್ನೊಂದು ಎಷ್ಟು ವರ್ಷದಿಂದ ಸ್ಟಾರ್ಟ್ ಮಾಡ್ತಾ ಇದ್ರೆ? ನಾನು 2000 ಇಸವಿಯಿಂದ ಸ್ಟಾರ್ಟ್ ಮಾಡಿದ್ದೇನೆ.
ಫೆಬ್ರವರಿ ತಿಂಗಳಲ್ಲಿ 2000 ಫೆಬ್ರವರಿ ತಿಂಗಳಲ್ಲಿ ಸ್ಟಾರ್ಟ್ ಮಾಡಿದ್ದೇನೆ. ಇನ್ನು ನೆಕ್ಸ್ಟ್ ಫೆಬ್ರವರಿ ಬಂದರೆ 22 ವರ್ಷ ಆಗ್ತದೆ. ಓ ನೋಡಿ, 22 ವರ್ಷದ ಎಕ್ಸ್ಪೀರಿಯನ್ಸ್ ರಮೇಶ್ ಅಣ್ಣನ ಪಾನಿಪುರಿ, ಮಸಾಲೆ ಪುರಿ, ದಹಿ ಪುರಿ, ಖಾಲಿ ಮಸಾಲೆ ಪಾನಿಪುರಿ, ಬೇಲ್ಪುರಿ. ಮಸಾಲೆ ಪುರಿ, ಪಾನಿಪುರಿ, ಬೇಲ್ಪುರಿ. ಅಂಬರೀಶ್ ಪುರಿ, ಓಂ ಪುರಿ ಏನಾದ್ರು ಅದಿಲ್ಲ, ಚರ್ಮುರಿ ಉಂಟು ಲೋಕಲ್. ನೋಡಿ, ಅಂಬರೀಶ್ ಪುರಿ, ಓಂ ಪುರಿ ಏನಿಲ್ಲ, ಚರ್ಮುರಿ ಇದೆ, ಅವರು ಲೋಕಲ್. ಓಕೆ, ಅದು ಸಹ ಬೆಸ್ಟ್ ಫುಡ್. ಮತ್ತೆ ಬೇರೆ ಏನಾದ್ರು ಸ್ಪೆಷಲ್ ಎಂತಾದ್ರು ಮಾಡುವ ಅಂದಾಜಿದೆಯಾ ಇನ್ಮೇಲೆ? ಒಂದು ಕಡಪಾಡಿ ಒಂದು ಜನತೆಗೆ ಇಷ್ಟೇ ಕೊಡುವಂತದ್ದು ಇದೆ. ಇಷ್ಟೇ ಕೊಡುವಂತೆ. ಓಕೆ, ನೀವೊಂದು 3:30ಗೆ ಬರ್ತೀರಂತ ಹೇಳ್ತೀರಾ. ನೀವೆಲ್ಲ ಮನೆಯಿಂದಲೇ ರೆಡಿ ಮಾಡ್ಕೊಂಡು ಬರ್ತೀರಾ ಅಲ್ಲ ಇಲ್ಲಿ ಬಂದು ಪ್ರಿಪೇರ್ ಮಾಡ್ತೀರಾ? ಮನೆಯಿಂದ ಎಲ್ಲ ರೆಡಿ ಮಾಡಿ ಬರುತ್ತೇವೆ. ಇಲ್ಲಿ ಬಂದು ಈರುಳ್ಳಿ ಟೊಮೆಟೊ ಎಲ್ಲ ಇಲ್ಲಿ ಸಣ್ಣ ಹಚ್ಚಿಬಿಟ್ಟು ಇದು ಮಾಡಿ ರೆಡಿ ಮಾಡಿ ಇಡ್ತೀವಿ. ಓಕೆ, ಮನೆಯಿಂದ ನೀವೇ ಪ್ರಿಪೇರ್ ಮಾಡೋದು ಅಲ್ಲ? ನಿಮ್ಮ ಧರ್ಮಪತ್ರಿ ಏನಾದ್ರು ನಿಮಗೆ ಸಹಾಯ ಮಾಡ್ತಾರೆ ಅವರು. ಪೂರಿ ಲಾಟ್ಲಿಕ್ಕೆ ಎಲ್ಲ ನಮ್ಮ ಇದು ಪೂರಿ ಎಲ್ಲ ನಾವು ಸ್ವಂತ ಮನೆಯಲ್ಲೇ ಮಾಡುವ. ಇದು ಮೇಲೆ ಐಟಮ್ ಇಲ್ಲ, ಇದೆಲ್ಲ ಪೂರಿ. ಒಂದು ಪೂರಿ ತೆಗೆದುಕೊಡಿ. ಎಸ್, ನೋಡಿ ರೌಂಡ್ ಆಗಿದೆ, ಒಂದು ಸಣ್ಣ ಬಾಲ್ ತರ ಇದೆ ಅಲ್ಲ? ಇದನ್ನೇ ಹೋಲ್ ಮಾಡಿ ಎಲ್ಲ ನೀವು ಅದಕ್ಕೆಲ್ಲ ಹಾಕುದಲ್ಲ? ಮಸಾಲೆ ಪುರಿ ಆದ್ರೆ ಇದನ್ನು ಪುಡಿ ಮಾಡಿ ಹಾಕ್ತೀವಿ. ಪುಡಿ ಮಾಡಿ ಹಾಕ್ತದೆ. ಪಾನಿಪುರಿ ಆದ್ರೆ ಅದನ್ನು ತೂತ ಮಾಡಿ ಅದಕ್ಕೆ ಈರುಳ್ಳಿ, ಬಟಾಣಿ ಎಲ್ಲ ಸ್ವೀಟ್ ಬೇಕಾದ ಸ್ವೀಟ್ ಬೇಕಾ? ಓಕೆ, ಸೂಪರ್. ರಮೇಶನ ಪಾನಿಪುರಿ ಹಾಗಾದ್ರೆ ನಾವು ಸಹ ಒಂದು ಟೇಸ್ಟ್ ಮಾಡುವ. ಸುದರ್ಶನ್ ರವರೇ, ನೀವು ಅಲ್ಲಿ ಕುತ್ಕೊಳ್ಬಾರ್ದು, ನೀವು ಸಹ ಸ್ವಲ್ಪ ಹೇಳ್ಬೇಕು. ರಮೇಶನ್ನ ಒಂದು ಪಾನಿಪುರಿ ಹಾಕಿ, ಇಲ್ಲದ್ರೆ ಮಸಾಲೆ ಪುರಿ ಹಾಕಿ. ಮಸಾಲೆ ಪುರಿ ಆಗ್ಬೋದಾ? ಸರಿ ವೀಕ್ಷಕರೇ, ನಾವು ಕೂಡ ಒಂದು ಮಸಾಲೆ ಪುರಿಯನ್ನು ಟೇಸ್ಟ್ ಮಾಡ್ತೇವೆ, ಹೇಗೆ ಆಗ್ತದೆ ಅಂತ. ನೀವು ಕೂಡ ಹೇಳಬೇಕಾದ್ರೆ ನೀವು ಇಲ್ಲಿಗೆ ಬರಬೇಕು, ಯಾಕಂದರೆ ನಾವು ಹೀಗೆ ಟೇಸ್ಟ್ ಮಾಡಿ ಹೇಳ್ತೀವಿ, ವಾ ಸೂಪರ್ ಅಂತ ಹೇಳಿದ ಮೇಲೆ ನೀವು ಖಂಡಿತ ರಮೇಶನ ಪಾನಿಪುರಿ ಸ್ಟಾಲ್ಗೆ ಬರಲೇಬೇಕು. ಬಂದು ರಮೇಶ್ ಖಾರ ಬೇಕಾ? ಅದು ಸಹ ನೋಡಿ ಎಷ್ಟು ಒಳ್ಳೆ ರೀತಿಯಲ್ಲಿ ಕೇಳ್ತಾರೆ. ಅದೇ ನಮ್ಗೆ ಯಾಕೆ ಜನಗಳಿಗೆ ಏನು ಬೇಕು ಅದನ್ನು ರಮೇಶನ್ನ ಕೊಡ್ತಾರೆ ಅಲ್ವ ಸುದರ್ಶನ್ ರವರೇ? ಕರೆಕ್ಟ್. ಹೀಗೆ ಇದ್ರೆ ಮಾತ್ರ ಜನಗಳಿಗೆ ಕೂಡ ಒಂದು ಒಳ್ಳೆಯ ಸ್ಪಂದನೆ ಅಂತ ಹೇಳ್ಬೋದು. ರಮೇಶನ ಮಸಾಲೆ ಪುರಿ ರೆಡಿ ಆಗಿದೆ. ಸೂಪರ್ ಟೇಸ್ಟ್ ಅಂತ ಕಾಣ್ತದೆ, ಯಾಕಂದ್ರೆ ಆ ಪ್ಲೇಟಲ್ಲಿ ಇಡುವಾಗಲೇ ಒಂದು ಏನೋ ಒಂದು ನಂಗೆ ಕೂಡ ತಿನ್ನುವ ಅಂತ ಆಗ್ತದೆ. ರಮೇಶನ್ನ ಸೂಪರ್ ಆಗಿರ್ಬೋದಲ್ಲ? ಕೊಡಿ. ಎಸ್, ತಿನ್ನುವ. ನೀವು ಕೊಡೋದೆಷ್ಟು, ನಾವು ತಿನ್ನೋದು ಹೆಚ್ಚು. ನೋಡುವ. ಮಸಾಲೆ ಪುರಿ ರೆಡಿ ಆಗಿದೆ ರಮೇಶ್ ಅಣ್ಣನದ್ದು. ನಿಮ್ಮನ್ನು ಕರ್ಕೊಂಡು ಬಂದಿದ್ದೇನೆ, ಈಗ ನೀವು ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳಬೇಕು, ನನಗೂ ಹೇಳಬೇಕು, ವೀಕ್ಷಕರಿಗೆ. ಸುದರ್ಶನ್ ರವರೇ, ನೀವು ಕರ್ಕೊಂಡು ಬಂದಿದ್ದೀರಾ. ಕರ್ಕೊಂಡು ಬಂದ ಮೇಲೆ ಅದು ಏನು ಚೀಪೆಸ್ಟ್ ಅಲ್ಲ, ಇದೊಂದು ಬಿಗ್ಗೆಸ್ಟ್ ಆಗಿರಬೇಕು ಮಸಾಲೆ ಪುರಿ ಅಲ್ಲ? ನೋಡುವ, ನಾನು ಸಹ ಒಂದು ಟೇಸ್ಟ್ ಮಾಡ್ತೇನೆ ಹೇಗೆ ಉಂಟಂತ. ಸೂಪರ್ ಸುದರ್ಶನ್ ಅವರೇ. ರಮೇಶ್ ಅಣ್ಣನ ಕೈಗುಣ ಅಂತ ಹೇಳಿದ್ರೆ ಕೈಗುಣ ನೋಡಿ. ಕೈಗುಣಕ್ಕಿಂತ 22 ವರ್ಷದ ಸರ್ವಿಸ್ ಇದೆ ಅವರ ಹತ್ರ, ಅದೇ ಹೇಳಬೇಕು. ಯಾಕಂದರೆ 22 ವರ್ಷ ಸರ್ವಿಸ್ ಆದಮೇಲೆ ಏನೋ ಒಂದೇ ಟೇಸ್ಟ್ ಇರ್ತದೆ. ಯಾಕಂದರೆ ಈಗ ಕೆಲವು ಮಾಡ್ತಾರೆ 1 ತಿಂಗಳಲ್ಲಿ 6 ದಿನದಲ್ಲಿ ಹೀಗೆಲ್ಲ ಒಂದು ರೆಡಿ ಮಾಡ್ತಾರೆ, ಏನೋ ಮಾಡ್ಲಿಕ್ಕೆ ಹೋಗ್ತಾರೆ, ಅದು ಕೂಡ ಅವರಿಗೊಂದು ಮಾಡ್ಲಿಕ್ಕೆ ಆಗಲ್ಲ. ಅದು 22 ವರ್ಷ ಅಂತ ಹೇಳಿದ್ರೆ ನೀವು ಒಂದು ಇದ್ರೊಳಗೆ ಎಷ್ಟು ಪಳಗಿರ್ಬೇಕು, ಹೌದಲ್ಲ? ಖಂಡಿತವಾಗಿಯೂ. ಮತ್ತೆ ಅದು ಸ್ವಲ್ಪ ಸ್ವೀಟ್ ಮಾಡಿದ್ದಾರೆ. ನಿಮಗೆ ಖಾರ ಬೇಕಿತ್ತ ಏನಂತ? ಖಂಡಿತ ಇಲ್ಲ, ನನಗೆ ಖಾರ ಆಗೋದಿಲ್ಲ. ಯಾಕಂದರೆ ಸ್ವೀಟ್ ಇದ್ರೇ ಸ್ವಲ್ಪ ಒಳ್ಳೇದು ನಮಗೆ. ಒಂದು ಎಷ್ಟು ಸಹ ತಿನ್ಬೋದು. ಖಾರ ಇದ್ರೆ ಎಂತ ಆಗ್ತದೆ, ಸ್ವಲ್ಪ ನಾವು ಲಿಮಿಟ್ ತಿಂತೀವಿ. ಈಗ ಒಂದೇ ಪ್ಲೇಟ್ ತಿಂತೀವಿ, ಸ್ವೀಟ್ ಆದರೆ ಒಂದು 2 ಪ್ಲೇಟ್ ತಿಂತೀವಿ. ಖಂಡಿತವಾಗಿ ಒಳ್ಳೇದು ಸುದರ್ಶನ್. ಈಗ ನಾವು ಇದು ಮಸಾಲೆ ಪುರಿ, ಹಾಗೆ ಪಾನಿಪುರಿ, ಮತ್ತೊಂದು ಬೇಲ್ಪುರಿ ಅಂತ ಹೇಳ್ತಾರೆ. ಚರ್ಮುರಿ 4 ಐಟಮ್ ಮಾಡ್ತೇನೆ ನಾನು. ಮತ್ತೆ ಇವರದ್ದು ಮತ್ತೆ ಇದಕ್ಕೆ ಎಂಥದ್ದು ನೀರೆಲ್ಲ ಹಾಕ್ತಾರಲ್ಲ, ನಾನೆಲ್ಲ ಟಿ ವಿಯಲ್ಲಿ ನೋಡ್ತೇನೆ, ಯಾಕಂದ್ರೆ ಇದ್ರ ಮೇಲೆ ನೀರೆಲ್ಲ ಹಾಕ್ತಾರೆ. ಅದೆಂತ ಪಾನಿ. ಮತ್ತೆ ನಾನು ನಿಮ್ಗೆ ಹೇಳ್ತಾ ಇದ್ದೆ, ಈಗ ಈ ಲಾಕ್ಡೌನು ಮತ್ತೆ ಈ ಮನೆಯಲ್ಲಿ ಕರ್ಫ್ಯೂ, ಇದು ವೀಕೆಂಡ್ ಎಲ್ಲ ಬಂದು ಈಗ ಮನೆಯಲ್ಲಿ ಏನಾಗಿದೆ ಅಂತ ಹೇಳಿ ರೆಡಿಮೇಡ್ ಸಿಗುತ್ತೆ ಎಲ್ಲ. ಈ ರೆಡಿಮೇಡ್ ಪೂರಿಗಳು ಆಗ್ಬೋದು, ರೆಡಿಮೇಡ್ ಮಿಕ್ಸ್ ಐಟಮ್ಸ್ ಆಗಿರ್ಬೋದು. ಆದರೆ ನಾನು ಹೇಳಿದಾಗೆ ನೀವು ಹೇಗೂ ಮಾಡಿ
ನಮ್ಮಲ್ಲಿ ಒಂದು ಕಡೆಗೆ ಬರ್ತದೆ, ಅಯ್ಯೋ ಏನೇ ಆಗ್ಲಿ ಅಪ್ಪ ಅಂಗಡಿಯಲ್ಲಿ ತಿಂದಾಗೆ ಆಗ್ಲಿಲ್ಲ ಅಂತ ಹೇಳಿ. ಮತ್ತೆ ನೀವು ಪಾನಿಪುರಿ ಅಂತ ಹೇಳಿ ಯಾರು ಬೇಡ ಹೇಳುದಿಲ್ಲ. ಎಷ್ಟೇ ಒಂದು ಹೊಟ್ಟೆ ತುಂಬಿದ್ರು ಸಹ ಒಂದು ಪಾನಿಪುರಿ ತಿನ್ಬೋದು, ಆ ಪಾನಿಪುರಿ ಅಂತ ಹೇಳಿ ಇಷ್ಟಪಟ್ಟು ತಿಂತಾರೆ. ಮಕ್ಕಳಾಗ್ಲಿ ಮತ್ತೆ ಹಿರಿಯರಾಗ್ಲಿ ಹೊಟ್ಟೆ ಡುಬ್ಬ ಆಗುದು, ಅಲರ್ಜಿ ನನಗೆ ಗೊತ್ತಿದ್ದಾಗೆ ಎಷ್ಟು ಆಗ್ಲಿ ಯಾರೇ ಪ್ರಾಯದವರಾಗ್ಲಿ ಒಂದು ಪ್ಲೇಟ್ ಅಂತೂ ಆರಾಮದಲ್ಲಿ ತಿನ್ಬೋದು. ತಿಂತಾರೆ. ನೀವು ದಿವಸಕ್ಕೆ ಎಷ್ಟು ಪ್ಲೇಟ್ ತಿಂತೀರಾ? ನಾನು ಇಲ್ಲಿ ಒಮ್ಮೆ ಬಂದ್ರೆ 2 ಪ್ಲೇಟ್ ಆದ್ರೆ ತಿಂತೇನೆ. ಇದೇ ರೋಡ್ ಅಲ್ಲಿ ಆಚೆ ಹೋಗಿ 2 ಪ್ಲೇಟ್ ತಿಂತೀರಾ? ಅಪರೂಪಕ್ಕೆ ಸಹ ಬರ್ತೇನೆ. ಹಾಗಾಗಿ ನೀವು ಸ್ವಲ್ಪ ಒಂದು ಫಿಟ್ ಆಗಿ ಅಲ್ಲ ಒಳ್ಳೆ ಚೆನ್ನಾಗಿದ್ದೀರಾ. ಮತ್ತೆ ಇವರು ಮಾಡುವಂತದ್ದು ನಾನು ಹೇಳಿದೆ ಅಲ್ಲ, ಹೇಗೆ ಬೇಕಾದ್ರೆ ತಿಂತೇವೆ. ಮತ್ತೆ ಕೈಗೆಟಕುವ ಬೆಲೆ. ಈಗ ನೀವು ಎಷ್ಟೊಂದು ಪ್ಲೇಟ್ಗೆ ಅಂತ ಅದು ನೀವು ಅವರ ಹತ್ರನೇ ಕೇಳಬೇಕು. ನೋಡ ಬನ್ನಿ ಹಾಗಾದ್ರೆ ಅವ್ರ ಜೊತೆ ಸ್ವಲ್ಪ ಮಾತಾಡುವ. ರಮೇಶಣ್ಣ, ಈ ಪಾನಿಪುರಿ ಮಾಡ್ಲಿಕ್ಕೆ ನೀವು ಎಲ್ಲಿ ಕಲ್ತ್ರಿ? ನಾನು ಭದ್ರಾವತಿಯಲ್ಲಿದ್ದೆ. ನಾನು ಕಾಲೇಜ್ ಎಲ್ಲ ಭದ್ರಾವತಿಯಲ್ಲಿ ಹೋಗಿ ಹೌದು ಶಿವಮೊಗ್ಗ ಭದ್ರಾವತಿಯಲ್ಲಿ. ಅಲ್ಲಿಂದ ನಾನು ಅಲ್ಲಿ ನಮ್ಮ ಅಂಗಡಿ ವ್ಯಾಪಾರ ಮಾಡ್ತಾ ಇದ್ದೆ. ಅದನ್ನು ಬಿಟ್ಟು ನಾನು ಇದೊಂದು ನಮ್ಮೂರಲ್ಲಿ ಇದು ಪಾನಿಪುರಿ ಇದು ಯಾವುದು ಇಲ್ಲ ಅಲ್ಲ, ಅದಕ್ಕೆ ನಾನು ಅದನ್ನು ಕಲ್ತು ಬಿಟ್ಟು ಇಲ್ಲಿ ಬಂದು ಊರಲ್ಲಿ ಸ್ಟಾರ್ಟ್ ಮಾಡಿದ್ದೆ. ಭದ್ರಾವತಿಯಲ್ಲಿ ಕಲ್ತು ಬಿಟ್ಟು ಎಲ್ಲ ಐಟಮ್ ಅಲ್ಲಿಂದ ಕಲ್ತು ಇಲ್ಲಿ ಊರಿಗೆ ಬಂದು ನಾನು ಮಾಡಿದ್ದು 2000ನೇ ಇಸವಿಯಲ್ಲಿ ಫೆಬ್ರವರಿಯಲ್ಲಿ ಸ್ಟಾರ್ಟ್ ಮಾಡಿದ್ದು. ಅವಾಗ 5 ರೂಪಾಯಿ ಇತ್ತು ನಮ್ಮದು ಸ್ಟಾರ್ಟಿಂಗ್. 5 ವರ್ಷ 6 ವರ್ಷ ವ್ಯಾಪಾರ 5 ರೂಪಾಯಿಯಲ್ಲಿ ಮಾಡಿದ್ದೇನೆ ನಾನು. 6 ವರ್ಷ ವ್ಯಾಪಾರ 5 ರೂಪಾಯಿಯಲ್ಲಿ ಮಾಡಿದ್ದೀರಾ? ಈಗ ಎಷ್ಟು ರೂಪಾಯಿ? ಇವಾಗ 30 ರೂಪಾಯಿ ಮಾಡಿದ್ದೇನೆ. ಇನ್ನು 30 ಮಾಡಿ 3 ತಿಂಗಳಾಯ್ತು ಅಷ್ಟೇ. ಸಾಮಾನ್ಯ ಬೆಲೆ, ಗ್ಯಾಸ್ ಬೆಲೆ ಎಲ್ಲ ರೇಟ್ ಜಾಸ್ತಿ ಆದ್ಮೇಲೆ ಮಾಡಿದ್ದು. ಎಲ್ಲ ಐಟಮ್ಗಳ ಬೆಲೆ ಎಲ್ಲ ಜಾಸ್ತಿ ಆದ್ಮೇಲೆ 30 ರೂಪಾಯಿ ಮಾಡಿದ್ದೇನೆ. ಅದೇ ಪಾನಿಪುರಿ 20 ರೂಪಾಯಿ ಕೊಡ್ತಾ ಇದ್ದೇನೆ ನಾನು. 5 ಪೂರಿ ಹಾಕಿ 20 ರೂಪಾಯಿ ಕೊಡ್ತಾ ಇದ್ದೇನೆ. ಪಾನಿಪುರಿಗೆ ರೇಟ್ ಬೇರೆ ಕಮ್ಮಿ ರೇಟ್ ಮಾಡಿದ್ದೇನೆ, 20 ರೂಪಾಯಿ. ಮಸಾಲೆ ಪುರಿ, ಬೇಲ್ಪುರಿ ಮತ್ತೆ ಶಿವಪುರಿಗೆ 30 ರೂಪಾಯಿ. ಮತ್ತೆ ರಾಕೇಶ್ ಮತ್ತೆ ರಮೇಶ್ ಅಣ್ಣಲ್ಲಿ ನಾನು ಹೇಳ್ತಾ ಇರೋದು, ನಾನು ಕೂಡ ಅಬ್ಸರ್ವ್ ಮಾಡಿದ್ದೇನೆ ತುಂಬಾ ಕಡೆ ಹೋಗಿ. ಶಿವಮೊಗ್ಗದಾಚೆ ಹೋಗಿರ್ಬೋದು, ಇಲ್ಲಿ ನಾವು ಸಂಜೆ ಹೊತ್ತಿಗೆ ತಿಂತೀವಿ ಪಾನಿಪುರಿಯನ್ನು, ಈ ಮಸಾಲೆ ಪುರಿಯನ್ನು 3 ಗಂಟೆ ನಂತರ 4 ಗಂಟೆ ನಂತರ. ರಾತ್ರ ಆಚೆ ಕಡೆ ನಾನು ನೋಡಿದ್ದೇನೆ ಬೆಳಗಿಂದಲೇ ಅಲ್ಲಿ ಪ್ರಾರಂಭ ಆಗ್ತದೆ ಮಸಾಲೆ ಪುರಿ ಪಾನಿಪುರಿ. ಹೌದು ಅಲ್ಲ ರಮೇಶ್ ಅಣ್ಣ? ಅಲ್ಲಿ ಬೆಳಗಿಂದಲೇ ತಿಂತಾ ಇರ್ತಾರೆ. ಮತ್ತೊಂದು ನಾನು ಗಮನಿಸಿದ್ದೇನೆ, ಗಂಡ ಹೆಂಡತಿ ಒಂದು ಮಗು ಅಥವಾ ಮಕ್ಕಳಿರುವಂತವರು ಊಟ ಕಮ್ಮಿ ಮಾಡ್ತಾರೆ ಅಲ್ಲಿ. 2 ಪ್ಲೇಟ್ ಮಸಾಲೆ ಪುರಿ, 2 ಪ್ಲೇಟ್ ಸೇವ್ ಪುರಿ ತಿಂದು ರಾತ್ರಿ ಅದೇ ಊಟ ಅವರದ್ದು. ಆ ಶಿವಮೊಗ್ಗ ಕಡೆ, ಭದ್ರಾವತಿ ಕಡೆ ಆ ಕಡೆ. ಹೌದು ಹೌದು. ಫುಡ್ ಅಂದ್ರೆ ಅದು ಒಂದು ಅವರದ್ದು ಒಂದು ಹ್ಯಾಬಿಟ್ ಇದ್ದಂಗೆ, ಹ್ಯಾಬಿಟ್ ಇದ್ದಂಗೆ. ಅನ್ನ ಸ್ವಲ್ಪ ಕಡಿಮೆ ತಿಂತಾರೆ, ಇಂಥದ್ದನ್ನ ಅವರು ಜಾಸ್ತಿ ತಿಂತಾರೆ. ಓಕೆ ರಮೇಶ್ ಅಣ್ಣ, ಇದು ನೀವು ಹೇಳಿದ್ದೀರಾ ಸ್ವಲ್ಪ ಈಚೆ, ಇದಕ್ಕೆಲ್ಲ ಎಂತ ಮಿಕ್ಸ್ ಮಾಡ್ತೀರಾ? ಇದು ಬೆಲ್ಲ, ಹುಣಸೆಹಣ್ಣು, ಹಳೆ ಹುಣಸೆಹಣ್ಣು ಆಗಬೇಕು, ಮತ್ತೆ ಖರ್ಜೂರ. ಮೂರು ಬೆಲ್ಲ, ಹುಣಸೆ ಹಣ್ಣು, ಖರ್ಜೂರ, ಅದನ್ನು 3 ಬಟ್ಟೆ ಅದು ಮಿಕ್ಸ್ ಮಾಡಿ ಆಮೇಲೆ ಕುದಿಸ್ಬೇಕು. ಅದನ್ನು ಕುದಿಸಿದ್ಮೇಲೆ ಜಾಲಿಯಲ್ಲಿ ಸೋಸ್ಬೇಕು. ಸೋಸಿದ ಅದು ಖರ್ಜೂರ, ಹುಣಸೆ ಹಣ್ಣು ಇದೆಲ್ಲ ಅದು ಅದರಲ್ಲಿ ಬರ್ತದೆ. ಕೆಳಗಡೆ ಇದು ಬರ್ತದೆ, ಕ್ಲೀನ್ ಆಗಿ ಬರ್ತದೆ ನೋಡಿ, ಏನಿಲ್ಲ ನೋಡಿ. ಇದು ಸ್ವೀಟ್, ಇದು ಖಾರ. ಇದು ಹಸಿಮೆಣಸು ಮತ್ತೆ ಒಣಗಿದ ಮೆಣಸು ಮಿಕ್ಸ್ ಮಾಡಿ ಹಾಕ್ತೀವಿ. ಯಾವ್ದೆಲ್ಲ? ಹಸಿಮೆಣಸು ಇದು ಖಾರ. ಅದು ಕಲರ್ ಬರ್ಲಿಕ್ಕಂತ ಮಾತ್ರ ಒಣ ಮೆಣಸು ಹಾಕಿದ್ದು. ಜನಗಳಿಗೆ ಕೆಂಪು ಕಾಣಬೇಕಲ್ಲ, ಅದರಲ್ಲಿ ಯಾವುದೇ ತರದ ಕಲರ್ ಇಲ್ಲ. ಏನು ಕಲರ್ ಬೆರಕೆ ಇಲ್ಲ. ಮತ್ತೊಂದು ನನ್ನ ಇದರಲ್ಲಿ ಟೇಸ್ಟಿಂಗ್ ಪೌಡರ್ ಇಲ್ಲ. ನೋಡಿ ವೀಕ್ಷಕರು, ಇದೇ ನಮ್ಗೆ ಬೇಕು. ಯಾಕಂದ್ರೆ ಹೇಳಿದೆ, ಈ ಇದ್ರಲ್ಲಿ ನಾವು ಟೇಸ್ಟಿಂಗ್ ಈಗ ಎಲ್ಲಿ ನಾವು ಸಂಜೆ ಹೊತ್ತಿಗೆ ಹೋಗ್ತಾರೆ ಎಲ್ಲ ಎಂತೆಂತ ಮಾಡಿ ಕೊಡ್ತಾರೆ, ಮತ್ತೆ ಟೇಸ್ಟಿಂಗ್ ಪೌಡರ್ ಹಾಕ್ತಾರೆ. ಅದು ನಮ್ಮ ಹೆಲ್ತಿಗೆ ತುಂಬಾ ಹಾಳಾಗ್ತದೆ. ಹೆಲ್ತ್ ಈಸ್ ಯಾವಾಗಲೂ ವೆಲ್ತ್ ಆಗಬೇಕು, ಅದನ್ನು ನಾವು ಹಾಳು ಮಾಡಬಾರ್ದು. ರಮೇಶ್ ಅಣ್ಣನ ಕಡೆಗೆ ಬನ್ನಿ, ನೀವು ಕಟ್ಪಾಡಿಗೆ ಬನ್ನಿ. ಯಾಕಂದ್ರೆ ಆನ್ ದ ವೇ ಅಲ್ಲಿ ಒಳಗಡೆ ಹೋಗ್ಲಿಕ್ಕಿಲ್ಲ, ಹೊರಗಡೆ ಬರ್ಲಿಕ್ಕಿಲ್ಲ, ಆನ್ ರೋಡ್ ಸೈಡ್ ಅಲ್ಲೇ ಇದೆ. ಒಂದು ಲೆಫ್ಟ್ ಸೈಡ್ ಅಲ್ಲ. ಮತ್ತೊಂದು ವಿಷಯ ಹೇಳ್ಬೇಕು ನಿಮ್ಗೆ ರಾಕೇಶ್ ಅವರೇ, ನಾನು ಈಗ ಪಾನಿಪುರಿ ಮಸಾಲ ಪುರಿ ಅಂತ ಹೇಳುವಾಗ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ಒಂದು ಏನು ಹೇಳ್ತಾರೆ, ಒಂದು ವಿಕೃತ ಮನಸ್ಸಿನವರೆಲ್ಲ ಕೆಲವು ಕಡೆ ಅದು ವಿಡಿಯೋ ಮಾಡಿ ಬಿಟ್ಟಾಗ್ತಾರೆ. ಅಂದ್ರೆ ಅಲ್ಲಿ ಕ್ಲೀನ್ನೆಸ್ ಇಲ್ಲ, ಮತ್ತೆ ಅಲ್ಲಿ ಶುಚಿತ್ವ ಇಲ್ಲ, ಮಿಕ್ಸ್ ಮಾಡ್ತಾರೆ ಹಾಗೆ. ಆದ್ರೆ ನಾವು ಇಲ್ಲಿ ನಿಮ್ಗೆ ಗಮನಿಸಬಹುದು, ಇಲ್ಲಿ ಬರುವಾಗ ಸಹ ನಾನು ನಿಮ್ಗೆ ತೋರಿಸಿದೆ, ಅಚ್ಚುಕಟ್ಟಾಗಿ ಒಂದು ಪಾರ್ಕಿಂಗ್ ವ್ಯವಸ್ಥೆ ಇದೆ, ರೋಡ್ ಸೈಡ್ ನಲ್ಲಿ ಕ್ಲೀನಿಂಗ್ ಇದೆ, ಮತ್ತೆ ಮರದ ಕೆಳಗೆ ಇದೆ ಅಶ್ವತ್ಥ ಮರ, ಒಳ್ಳೆ ಗಾಳಿ ಬರ್ತದೆ ಸಂಜೆ ಹೊತ್ತಲ್ಲಿ. ಕೂತ್ಕೊಂಡ್ರೆ ಸೂಪರ್. ಮತ್ತೆ ಇಲ್ಲಿ ಕೂತ್ಕೊಳ್ಳಿಕ್ಕೆ ಸಹ ವ್ಯವಸ್ಥೆ ಆಗಬಹುದು, ಒಳ್ಳೆ ರೀತಿಯಾದಂತ ಇದೆ ವ್ಯವಸ್ಥೆ. ನೋಡಿ ಮಕ್ಕಳು ಸಹ ಬರ್ತಾರೆ, ಅವರೊಟ್ಟಿಗೆ ಹಿರಿಯರು ಕೂಡ ಇರ್ತಾರೆ, ಎಲ್ಲರೂ ಇರ್ತಾರೆ. ಎಲ್ಲರೂ ಬಂದು ತಿನ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ತಾರೆ ಅಲ್ಲ. ನಾನು ಕೆಲವು ಕಡೆ ಸಮಯದಲ್ಲಿ ನೋಡ್ತೇನೆ, ಫ್ಯಾಮಿಲಿ ಕಾರಲ್ಲಿ ಬರ್ಕೊಂಡು ಇಲ್ಲಿ ತಿಂತಾರೆ ಹೆಂಡತಿ ಮಕ್ಕಳು. ಹೌದು ರಮೇಶ್ ಅಣ್ಣನ ಫ್ಯಾಮಿಲಿ ಬಂದು ತಗೊಂಡು ತಿಂತಾರೆ ಇಲ್ಲಿ. ನಾವು ಒಬ್ಬೊಬ್ಬರೇ ಆದ್ರೆ ಪಾರ್ಸೆಲ್ ಸಹ ತುಂಬಾ ಮಂದಿ ನಿಮ್ದು ಇದು ಪಾರ್ಸೆಲ್ ಅಂತ ಹೇಳಿದ್ರೆ ರಮೇಶ್ ಅಣ್ಣ, ನೀವು ಪಾರ್ಸೆಲ್ ಮನೆಗೆ ತಗೊಂಡು
ಕೊಡುವುದು ಏನಾದ್ರು ನಿಮ್ಮದು ಅದೇ ಏನಾದ್ರು ಇದೆ? ನಾವು ಒಬ್ಬನೇ ಸಿಂಗಲ್ ಮೊದಲೆಲ್ಲ Single. ಹಾಗಾಗಿ ಇಲ್ಲಿಗೆ ನಮಗೆ ಬರ್ತಾರೆ, ಬಂದು ತಗೊಂಡು ಇಲ್ಲಿಂದಲೇ ಹೋಗ್ತಾರೆ parcel ತಗೊಂಡು ತಗೊಂಡು ಹೋಗ್ತಾರೆ. ಹೋಗ್ತಾರೆ. ಹೌದು Okay, ಅದು super. ಪಾರ್ಸಲ್ ಅಂದ್ರೆ ನಾವು ಸಪರೇಟ್ ಕಟ್ತೇವೆ, ಒಂದೇ ಇದರಲ್ಲಿ ಕಟ್ಟಿ ಕೊಡೋದಿಲ್ಲ, ಅವ್ರಿಗೆ ಬೇಕಾದಾಗೆ ಕಟ್ಟಿ ಕೊಡ್ತೇವೆ ನಾವು. ಓಕೆ, ಇನ್ನೊಂದು ಕ್ವಶನ್ ರಮೇಶ್ ಅಣ್ಣ, ಈಗ ನೀವು ಈ ಪಾನಿಪುರಿ ಅಂಗಡಿಯನ್ನೇ ಯಾಕೆ ನೀವು ಆರಿಸ್ಕೊಂಡ್ರಿ? ಯಾಕಂದ್ರೆ ನೀವು ಹೇಳಿದ್ರ ನೀವೊಂದು ಎಂತ ಡಿಗ್ರಿ ಹೌದು. ಡಿಗ್ರಿ ಪದವೀಧರರು ಹೌದು. ಹೌದಲ್ವಾ? ಹೌದು. ಈ ಡಿಗ್ರಿ ಮಾಡಿ ನಿಮ್ಗೆ ಎಂತದ ಒಂದು ಕೆಲಸ ಮಾಡ್ಬೋದಿತ್ತು, ಈ ಜೀವನ ಯಾಕೆ ಬೇಕಿತ್ತು ಅಂತ ಈಗ ಅಲ್ಲದಿದ್ರು ಆಗ ನಿಮ್ಗೆ ತಲೆಗೆ ಬರ್ಲಿಲ್ವಾ? ಕೆಲಸ ಅಂತೂ ಸಿಕ್ಕಿಲ್ಲ. ಖಂಡಿತ. ಭದ್ರಾವತಿಯಲ್ಲಿ ಅಂಗಡಿ ಮಾಡ್ಕೊಂಡಿದ್ವಿ, ಸರಿ. ಅದು ಯಾವುದೋ ಕಾರಣ ಒಂದು ವಿಷಯಕ್ಕೆ ನಾವು ಬಿಟ್ವಿ. ನಮ್ಮ ಊರಲ್ಲಿ ಹೋಗಿ ಹೊಸದು ಭದ್ರಾವತಿಯಲ್ಲಿ ಅಂಗಡಿ ಯಾವ್ದಿದ್ದದ್ದು ನಿಮ್ಗೆ? ಜೀನ್ಸ್ ಅಂಗಡಿ ಇತ್ತು. ಜೀನ್ಸ್ ಜೀನ್ಸ್ ಅಂಗಡಿ. ಅಂಗಡಿ ಓಕೆ. ಹೌದು. ನಮ್ಮ ಊರಲ್ಲಿ ಹೊಸದು ಏನೋ ಇಲ್ಲದಂತ ಒಂದು ಐಟಮ್ ಅನ್ನು ನಾವು ಮಾಡುವ ಅಂತ ಮಾಡಿ ನಾವು ಪಾನಿಪುರಿ ಸ್ಟಾರ್ಟ್ ಮಾಡಿದ್ವಿ. ಆಗ ಕಟ್ಪಾಡಿ ಯಾರು ಇಲ್ಲ. ನಾ ಸ್ಟಾರ್ಟ್ ಮಾಡಿದಾಗ ಕಟ್ಪಾಡಿಯಲ್ಲಿ 90% ಜನರು ಪಾನಿಪುರಿ ಮಸಾಲ ಪುರಿ ಅಂದ್ರೆ ಏನಂತ ಗೊತ್ತಿರಲಿಲ್ಲ. ಖಂಡಿತ. ನನ್ನ ಫಸ್ಟ್ ವ್ಯಾಪಾರ 90 ರೂಪಾಯಿ 2000 ಇಸವಿಯಲ್ಲಿ. ಅಂದ್ರೆ ದಿನಕ್ಕೆ 90 ರೂಪಾಯಿ ವ್ಯಾಪಾರದಲ್ಲಿ ಸ್ಟಾರ್ಟ್ ಮಾಡ್ಕೊಂಡು ಬಂದವ ನಾನು. ನೋಡಿ ವೀಕ್ಷಕರೇ, 90 ರೂಪಾಯಿಯಿಂದ ಈಗ ಹೇಳುದಿಲ್ವಾ? ಇವಾಗ ಅದು ಹೇಳ್ಬೋದು. ಹೇಳ್ಬೋದಾ? ಹೇಳ್ಬೋದು, ಅದಕ್ಕೆ ಓಕೆ, ಏನ್ ಅವ್ರು ತೊಂದ್ರೆ ಜಾಸ್ತಿ ಇಲ್ಲ. ಹೇಳುದಿಲ್ಲ, ಒಂದು ಇಷ್ಟ ಅಂತ ಹೇಳ್ಬೋದು. ಇವಾಗ ರಮೇಶ್, ನಮ್ದು ನಿಮ್ಮ ಬಾಯಿಂದಲೇ ಹೇಳಿ ಒಂದು ದಿವಸಕ್ಕೆ 3000 ವ್ಯಾಪಾರ ನೋಡಿ 90 ರೂಪಾಯಿಂದ 3000ವರೆಗೆ ಇವರು ದುಡಿತಾರೆ. ಅವಾಗ 5 ರೂಪಾಯಿ ಇತ್ತು, 5 ಇವಾಗ 30 ರೂಪಾಯಿ ಆಗಿದೆ. ಕರೆಕ್ಟ್. ಓಕೆ, ಸೂಪರ್. ಓಕೆ ರಮೇಶ್ ಅಣ್ಣ, ಇನ್ನೊಂದು ಹಾಗಾದ್ರೆ ನಮ್ಗೊಂದು ಪಾನಿಪುರಿ ಪಾನಿಪುರಿ ಹಾಕು, ಹೇಗೆ ಟೇಸ್ಟ್ ಅಂತ? ಅದು ಪಾನಿಪುರಿ ಅಂತ ಹೇಳಿದ್ರೆ ಅವ್ರು ಹಾಕೊಳ್ತಾ ಇರ್ತಾರೆ, ನೀವು ಆಗ್ಲೇ ತಿಂತಾ ಇರ್ಬೇಕು. ತಿನ್ಬೇಕು, ಅವ್ರು ಒಮ್ಮೆಲೆ ಹಾಕಿ ಕೊಡುದಿಲ್ಲ, ಅವ್ರು ಹಾಕಿ ಕೊಡ್ತಾ ಇರ್ತಾರೆ, ನೀವು ಒಮ್ಮೆಲೆ ನುಂಗ್ಬೇಕು. ಕೆಲಸ ಮಾಡಿ ಹಾಗಾದ್ರೆ ನಾವು ತಿಂತಾ ಇರ್ತೀವಿ, ನೀವು ಸಹ ತಿನ್ನಿ, ನಾನು ಸಹ ತಿಂತೇನೆ, ಆಗ ನಮ್ಗೆ ಕ್ಲಿಯರ್ ಆಗ್ತದೆ. ಓಕೆ. ವೀಕ್ಷಕರೇ, ನಾವೀಗ ರಮೇಶ್ ಅಣ್ಣನ ಪಾನಿಪುರಿ ಸ್ಟಾಲ್ಗೆ ಬಂದಾಯಿತು, ಒಂದು 2 ಐಟಮ್ ತಿಂದಾಯಿತು. ಇಲ್ಲಿ ನೋಡಿ, ಜನಗಳು ಬರ್ತಾರೆ, ಹೋಗ್ತಾರೆ, ತಿಂತಾರೆ, ಎಲ್ಲ ಮಾಡ್ಕೊಂಡು. ಆದರೆ ಈ ಸಣ್ಣ ಮಗು ನೋಡಿ, ಸಣ್ಣ ಮಗು ಶಾಲೆ ಬಿಟ್ಟು ಇಲ್ಲಿಗೆ ಬಂದಿದೆ ತನ್ನ ಅಪ್ಪನೊಟ್ಟಿಗೆ ಬಂದು 2 ಪ್ಲೇಟ್ ಪಾನಿಪುರಿ ಮತ್ತು ಮಸಾಲ ಪುರಿ ತಿಂದು ಮನೆಗೆ ಹೋಗುದಂತೆ. ಓಕೆ, ಅವರ ಅಪ್ಪ ಇದ್ದರೆ ಕೇಳುವ ಅವರ ಹತ್ರವೇ ಹೇಗೆ ಇದ್ದಾನೆ, ಹೇಗೆ ತಿಂತಾನೆ, ಮತ್ತು ಎಜುಕೇಷನಲ್ಲಿ ಕೂಡ ಹೇಗೆ ಇದ್ದಾನೆ. ಯಾಕಂದರೆ ಕೆಲವರು ಅಂತ ತಿನ್ನುವುದು ಮಾತ್ರ, ಮತ್ತು ಎಜುಕೇಷನ್ ಸ್ವಲ್ಪ ವೀಕ್ ಇರ್ತಾರೆ. ಇವ್ರ ಹತ್ರ ಕೇಳುವ ಏನು ಹೇಳ್ತಾರೆ ಅಂತ. ತಮ್ಮ ಹೆಸರು? ನನ್ನ ಹೆಸರು ಸುಶೀಲ್ ಬಿಬೋಳರ್ ಅಂತ. ನಾನು ಇಲ್ಲೇ ಕಟ್ಪಾಡಿಯವ, ನಮ್ಮದು ಇಲ್ಲಿ ಕೋಟೆ ನಾವು ಏರಿಯಾದವರು. ಆದರೆ ರಮೇಶ್ ಅಣ್ಣನ ಒಂದು ಮಸಾಲ ಪುರಿ ಅಂತ ಹೇಳಿದರೆ ನಾವು ಭಾಳ ಒಂದು 20 ವರ್ಷ ಹಿಂದೆ ನಾವು ಅದನ್ನು ಟೇಸ್ಟ್ ಮಾಡಿಕೊಂಡೇ ಬಂದಿದ್ದೇವೆ. ಹೌದು, ಅವರದ್ದು ಇದು ಮೋಸ್ಟ್ಲಿ ಇಲ್ಲಿ 3ನೇ ಸ್ಥಳ ಕಾಣಬೇಕು. ಹೌದು, ಅಂದರೆ ಆಚೆ ಅವರು ಅಂದರೆ ನಮ್ದು ಹೈವೇ ಆಗುವಾಗ ಆ ಸೈಡ್ ಈ ಸೈಡ್. ಆದರೂ ಅವ್ರದ್ದೇನು ಕಸ್ಟಮರ್ ಇದ್ದಾರೆ, ಅವ್ರು ಯಾರು ಚೇಂಜ್ ಆಗಲಿಲ್ಲ. ಇಲ್ಲಿ ಅವರೇ ಪಕ್ಕ ಅವರೇ, ಎಲ್ಲಿ ಹೋದ್ರು ಅವ್ರದ್ದು ಕಸ್ಟಮರ್ ಅವ್ರದ್ದು ಇದ್ದೇ ಇದ್ದಾರೆ. ಓಕೆ, ಇನ್ನೊಂದಂದರೆ ಇಲ್ಲಿ ಇವರು ಬಯ್ಯನವರೆಲ್ಲ ಬಂದು ಇದ್ರು, ಅವ್ರದ್ದು ಕೂಡ ಮಸಾಲ ಪುರಿ ಇತ್ತು, ಬಟ್ ಅವ್ರದ್ದು ಇವರೆದುರಿಗೆ ಯಾವುದು ನಡೀಲಿಲ್ಲ ಕಾಣಬೇಕು. ಯಾಕೆಂತ ಹೇಳಿದ್ರೆ ಇಲ್ಲಿ ನೋಡುವಾಗ ಎಲ್ಲರೂ ಫ್ಯಾಮಿಲಿ ಸಮೇತ ಬರ್ತಾರೆ. ನಾನು ಬರ್ತೇನೆ, ನಾನು ಆ್ಯಕ್ಚುಲಿ ಹೌದು, ನಾವು ಕೂಡ ಫ್ಯಾಮಿಲಿ ಬರ್ತೇವೆ. ಮತ್ತು ನನ್ನ ಮಗನಿಗೆ ಹೆಚ್ಚಾಗಿ ವಾರದಲ್ಲಿ 3 ದಿವಸ ಇವನಿಗೆ ಮಸಾಲ ಪುರಿ ಬೇಕೇ ಅವನಿಗೆ. ಹೌದು, ಅವನಿಗೆ ಇವರದ್ದು ಮಸಾಲ ಪುರಿ ಬೇಕು. ನಾನು ಹೌದು, ರಮೇಶ್ ಅಣ್ಣನೇ ಮಸಾಲ ಪುರಿ ಬೇಕಂತ ಹೇಳ್ತಾನೆ, ನಾವು ಇಲ್ಲಿಗೆ ಹೋಗುವ, ಇಲ್ಲಿಯೇ ತಿನ್ನು ಅಂತೇಳಿ. ಹಾಗಾಗಿ ಎಲ್ಲರೂ ಇವರ ಮಸಾಲ ಪುರಿಯನ್ನು ಭಾಳ ಇದಾಗಿದ್ದಾರೆ. ಎಲ್ಲರೂ ಬನ್ನಿ, ಇವರ ಮಸಾಲ ಪುರಿಗೆ ಬಂದು ಎಲ್ಲರೂ ನಾವು ಅವರನ್ನು ಪ್ರೋತ್ಸಾಹಿಸುವ, ಇನ್ನೂ ಹೆಚ್ಚಿನ ಒಂದು ಅಭಿವೃದ್ಧಿ ಆಗಲಿ ಅವರಂತ ನಾನು ಹೇಳುತ್ತಾ. ವೀಕ್ಷಕರೇ, ನೀವು ಕೇಳಿದ್ರಿ ಅವರ ಬಾಯಿಂದಲೇ. ಯಾಕಂದರೆ ಈ ಮಗುವಿಗೆ ಅಂತೆ ಎಲ್ಲೆಲ್ಲೂ ಹೋದರೂ ಕೂಡ ಅಲ್ಲಿಯ ಮಸಾಲ ಪುರಿ ಪಾನಿಪುರಿ ಇಷ್ಟ ಆಗಲ್ಲ. ಓನ್ಲಿ ನಮ್ಮ ರಮೇಶ್ ಅಣ್ಣನ ಪಾನಿಪುರಿ ಮಸಾಲ ಪುರಿ ಅಂದರೆ ಎಲ್ಲಿದ್ದರೂ ಕೂಡ ಓಡಿ ಬಂದು 1-2 ಪ್ಲೇಟ್ ತಿಂದು ಹೋಗೋದು ಗ್ಯಾರಂಟಿ ಅಂತೆ. ಮನೆಗೆ ಹೋಗುವ ಮೊದಲು, ಶಾಲೆಯಿಂದ ಬಂದು ಮನೆಗೆ ಹೋಗುವ ಮೊದಲು ರಮೇಶ್ ಅಣ್ಣನ ಪಾನಿಪುರಿ 2 ಪ್ಲೇಟ್ ತಿಂದೆ ಮನೆಗೆ ಹೋಗಿ ಹೋಮ್ವರ್ಕ್ ಮಾಡಿ ಮತ್ತೆ ಊಟ ಮಾಡಿ 9 ಗಂಟೆಗೆ ಮತ್ತೆ ಮಲಗುದಂತೆ ಅಲ್ಲ? ಓಕೆ, ಸೂಪರ್. ಹಾಗಾದರೆ ಈಗ ನಮ್ಮದು ಬಾಕಿ ಉಳಿದದ್ದು ಒಂದೇ, ಏನಂತ ಹೇಳಿದರೆ ಯಾವ ಪುರಿ ಅದು?
ಚರ್ಮುರಿ. ಎಸ್, ಸುದರ್ಶನ್ ಅವರೇ. ಯಾಕಂದರೆ ನನಗೆ ಅಷ್ಟು ಅದರ ಬಗ್ಗೆ ಗೊತ್ತಿಲ್ಲ. ಆ ಚರ್ಮುರಿ, ಬೇಲ್ಪುರಿ ಅದೆಲ್ಲ ಸ್ವಲ್ಪ ಮಿಕ್ಸ್ ಆಗ್ತದೆ. ನನಗೆ ಓಂಪುರಿ, ಅಂಬರೀಷ್ ಪುರಿ ಮಾತ್ರ ಪಕ್ಕ ನೆನಪಿರ್ತದೆ. ಯಾಕಂದರೆ ಈಗ ನಾವು ತಿನ್ನುವ ರಮೇಶ್ ಅಣ್ಣನ ಚರ್ಮುರಿ. ಎಸ್, ಬನ್ನಿ ರಮೇಶ್ ಅಣ್ಣ. ಈಗ ಎಲ್ಲ ಆಯಿತು, ನೀವು ನಮಗೆ 1-2 ಬಗೆ ಕೊಟ್ರಿ, ನಾವು ತಿಂದ್ವಿ, ಸೂಪರ್ ಅಂತ ಹೇಳಿ ಆಯಿತು. ಓಕೆ, ಈಗ ನಿಮ್ಮ ಫ್ಯಾಮಿಲಿಯಲ್ಲಿ ನೀವು ಎಷ್ಟು ಜನ ಇದ್ದೀರಾ? ನಿಮ್ಮ ಮಕ್ಕಳು ಏನು ಮಾಡ್ತಾ ಇದ್ದಾರೆ? ನಮ್ಮ ಫ್ಯಾಮಿಲಿಯಲ್ಲಿ 4 ಗಂಡ ಹೆಂಡತಿ, 2 ಮಕ್ಕಳು. ಮಗಳದ್ದು ಡಿಗ್ರಿ ಆಗಿದೆ, M.Com ಕರೆಸ್ಪಾಂಡೆನ್ಸ್ ಅಲ್ಲಿ ಕಟ್ಟಿ ಪಾಸ್ ಮಾಡಿದ್ದಾಳೆ. ಮಗ ಇವಾಗ ಅವನು ಸಣ್ಣವನು 7th ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾನೆ. ಯಾವ ಸ್ಕೂಲು? ಸೈಂಟ್ ಜಾನ್ಸ್ ಶಂಕರ್ಪುರ. ಸೈಂಟ್ ಜಾನ್ ಶಂಕರ್ಪುರ ಸ್ಕೂಲ್. ಓಕೆ, ಅವರೀಗ ಒಳ್ಳೆ ರೀತಿಯಲ್ಲಿ ಒಂದು ಕಲಿತಾ ಇದ್ದಾರೆ. ಎಲ್ಲ ಅದಕ್ಕೆ ಒಂದು ಪ್ರೇರಣೆ ನೀವೇ ಅಲ್ಲ? ಎಂತ ಇದ್ರೆ ಅವರು ಇಷ್ಟು ದೊಡ್ಡದೊಂದು ಕಲಿತು ಇನ್ನು ಉದ್ಯೋಗಕ್ಕೆ ಹೋಗಿ ಅವರ ಒಂದು ಭವಿಷ್ಯ ಒಳ್ಳೇದಾಗಲಿ ಅಂತ ಹೇಳಿ ಈಗಾಗಲೇ ನೋಡಿ ಎಲ್ಲ ಇದು ಪಾರ್ಸೆಲ್ ನೋಡಿ ವೀಕ್ಷಕರೇ, ಎಲ್ಲ ಪಾರ್ಸೆಲ್ ಆಯಿತು. ಇದೆಷ್ಟು ಪ್ಲೇಟ್? 4 ಪ್ಲೇಟ್ ಪಾರ್ಸೆಲ್ ರೆಡಿ ಆಯ್ತು ನೋಡಿ. ನಿಮಗೆ ರಪ್ಪ ಒಂದು 5 ನಿಮಿಷದಲ್ಲಿ ಅವರು ಪಾರ್ಸೆಲ್ ರೆಡಿ ಮಾಡಿ ನೋಡಿ ಹ್ಯಾಂಗ್ ಮಾಡಿ ಆಯಿತು. ಇನ್ನು ಬಂದು ಕಸ್ಟಮರ್ ತಗೊಂಡು ಹೋಗೋದು ಮಾತ್ರ ಬಾಕಿ. ಓಕೆ, ಇದು ಪಾನಿ. ಎಸ್, ನಮಗೆ ಈಗ ಇದು ಎಂತ ಚರ್ಮುರಿ ಹಾಕಿ. ಅಲ್ಲಿಗೆ ಕಲಿಸಿದ್ರು. ವಾ, ಸೂಪರ್. ಬಾಯಲ್ಲಿ ನೀರು ಬರ್ತಾ ಇದೆ. ಅದಕ್ಕೆ ನಿಮಗೆ ಹಾಗೆ ಹೇಳಿದೆ ನಾನು, ಈ ಪಾನಿಪುರಿ ಸ್ಟಾಲ್ಗೆ ಬರುವಾಗ ಸ್ವಲ್ಪ ನಮ್ಮದು ಬಾಯಲ್ಲಿ ಸ್ವಲ್ಪ ಎಂತ ನೀರು ಬಂದಾಗೆ ಆಗ್ತದೆ. ಯಾಕಂತ ಹೇಳಿದರೆ ಉಪ್ಪು ಸ್ವಲ್ಪ, ಹುಳಿ ಸ್ವಲ್ಪ, ಖಾರ ಎಲ್ಲ ಇದ್ದೇ ಇರ್ತದೆ. ಬೇರೆಯವರಿಗೆ ಹಾಕುವಾಗ ಕೂಡ ನಮ್ಮ ಬಾಯಲ್ಲಿ ಸ್ವಲ್ಪ ನೀರು ಬರ್ತದೆ ನೋಡಿ. ಫಾಸ್ಟ್ 1 ಸೆಕೆಂಡಲ್ಲಿ ರೆಡಿಯಾಗಿ ಆಯಿತು. ಇನ್ನು ನಾವು ತಿನ್ನೋದು ಬಾಕಿ ನೋಡಿ. ಎಸ್, ಸೂಪರ್ ನೋಡಿ, ಸೂಪರ್ ಚರ್ಮುರಿ. ರಮೇಶ್ ಅಣ್ಣನ ಚರ್ಮುರಿ ರೆಡಿ. ನೋಡುವ, ಇದನ್ನೊಮ್ಮೆ ಸ್ವಲ್ಪ ಟೇಸ್ಟ್ ಮಾಡುವ. ದರ್ಶನ್ ರವರೇ ಬನ್ನಿ, ನೀವು ನನ್ನನ್ನು ಕರ್ಕೊಂಡು ಬಂದು ನೀವು ಚರ್ಮುರಿ ಕೈಯಲ್ಲಿ ತಿಂದ್ರೆ ಏನೋ ರುಚಿ ಬರ್ತದೆ. ಹೌದಾ? ಸರಿ, ನೀವು ಕೈಯಲ್ಲಿ ತಿನ್ನಿ, ನಾನು ಹಾಗಾದ್ರೆ ಪ್ಲೇಟಲ್ಲಿ ತಿಂತೇನೆ. ತಗೊಳ್ಳಿ. ಸೂಪರ್, ನೋಡುವ. ಸೂಪರ್ ರಮೇಶ್ ಅಣ್ಣನ ಚರ್ಮುರಿ. ಸೂಪರ್ ನೋಡಿ, ಇಂಥ ಫುಡ್ಡು ಕ್ವಾಲಿಟಿ ಮತ್ತು ಎಲ್ಲೂ ಸಿಗಲ್ಲ. ಅದಕ್ಕೆ ನಾವು ಸುದರ್ಶನ್ ಅವರು ಹೇಳಿದರು ಇಲ್ಲಿ ಚರ್ಮುರಿ ಎಲ್ಲ ಮಾಡ್ತಾರೆ ರಮೇಶ್ ಅಣ್ಣ ಅಂತ. ಅದಕ್ಕಾಗಿ ಹುಡುಕಿಕೊಂಡು ಕಟ್ಪಾಡಿ ಜಂಕ್ಷನ್ಗೆ ಬಂದ್ವಿ. ಸುದರ್ಶನ್ ಅವರೇ ತಗೊಳ್ಳಿ, ನೀವು ತಿನ್ನಿ. ಚರ್ಮುರಿಯಲ್ಲಿ ಸಹ ಸೇವ್ ಹಾಕಿದ್ದಾರೆ, ಮತ್ತೆ ಏನೇನು ಕಾರ್ನ್ ಹಾಕಿದ್ದಾರೆ. ನಾವು ಬೇರೆ ಎಲ್ಲ ಚರ್ಮುರಿ ನೋಡುವಾಗ ನೀರುಳ್ಳಿ, ಟೊಮಾಟೆ, ಕೊತ್ತಂಬರಿ ಸೊಪ್ಪು, ಮತ್ತೆ ಮೆಣಸು, ಚರ್ಮುರಿ ಮತ್ತೆ ಕೊಬ್ಬರಿ ಎಣ್ಣೆ ಹಾಕಿರುವ ಸಿಂಪಲ್ ಆಗಿ. ನೋಡಿ, ಇವರು ಮಸಾಲೆ ಪುರಿ ವೆರೈಟಿಯಲ್ಲೇ ಮಾಡಿದ್ದಾರೆ. ಇದಕ್ಕೊಂದು ನನಗೆ ಗೊತ್ತಿದ್ದಾಗೆ ಮಸಾಲೆ ಹಾಕಲಿಲ್ಲ ಅಷ್ಟೇ. ಮಸಾಲೆ ಹಾಕಲಿಲ್ಲ. ಇದಕ್ಕೆ ಮಸಾಲೆ ಹಾಕಿದ್ರೆ ಬೇಲ್ಪುರಿ ತರ ಒಂದೇ ಕಾಲ್ ಡಿಫ್ರೆನ್ಸ್ ಅಷ್ಟೇ. ಮಸಾಲೆ ಹಾಕಿದ್ರೆ ಬೇಲ್ಪುರಿ, ಮಸಾಲೆ ಹಾಕದಿದ್ರೆ ಅದಕ್ಕೆ ಜೊತೆಗೆ ಬಟಾಣಿ ಎಲ್ಲ ಬರ್ತದೆ. ಸ್ವೀಟ್ ಬೇಕಾದ್ರೆ ಸ್ವೀಟ್ ಬೀಳ್ತದೆ, ಅಷ್ಟೇ ಡಿಫರೆನ್ಸ್ ಅಷ್ಟೇ. ಮತ್ತೆ ಇಲ್ಲಿ ನಾನು ಗೊತ್ತಿದ್ದಾಗೆ ಇಲ್ಲೇ ತಿನ್ಬೇಕಂತಿಲ್ಲ, ಅವ್ರು ಪೇಪರ್ ಅಲ್ಲಿ ಸಾಕೊಡ್ತಾರೆ. ನೀವು ಎಲ್ಲಾದ್ರೂ ತಿರ್ಗಲಿಕ್ಕೆ ಬಂದ್ರೆ, ವಾಕಿಂಗ್ಗೆ ಬಂದ್ರೆ ತಿಂತಾನೆ ಹೋಗ್ಬೋದು. ಇಲ್ಲೇ ತಿನ್ಬೇಕಂತಿಲ್ಲ, ಪಾರ್ಸೆಲ್ ತಗೋರು. ಕರೆಕ್ಟ್. ಆದ್ರೂ ಒಂದು ಹೇಳಿದ್ರು ಅವ್ರು, ಇದೆಲ್ಲ ಮನೆಗೆ ತಕೊಂಡು ಹೋಗುದಾದ್ರೆ ಪಾರ್ಸೆಲ್ ಅದಕ್ಕೆ ಟೊಮೆಟೊ ಹಾಕ್ಬಾರ್ದಂತೆ, ಯಾಕಂದ್ರೆ ಅದು ಮೆಲ್ಟ್ ಆಗ್ತದೆ ಅಂತ ಹೇಳಿದೆ. ಮತ್ತೆ ರಮೇಶ್ ಅಣ್ಣನಲ್ಲಿ ನಾನು ಕೇಳಬೇಕು, ನೀವು ಈಗ ಆರ್ಡರ್ ಕೊಡ್ಬೇಕಂತೆ, ನನಗೆ ಬೇಕೀಗ ಮನೆಯಲ್ಲಿ ಒಂದು ಸಣ್ಣ ಪಾರ್ಟಿಯನ್ನು, ಎಷ್ಟು ಜನರಿಗೆ ತನಕ ನಿಮ್ಗೆ ಮನೆಗೆ ಆರ್ಡರ್? ಅಂದ್ರೆ ಮನೆಗೆ ಅಂದ್ರೆ ನಾವು ಬಂದು ರೆಡಿ ಮಾಡಿ ಕೊಡ್ಲಿಲ್ಲ, ಆರ್ಡರ್ ಕೊಟ್ರೆ ಎಷ್ಟು ಜನ ಬೇಕಾದ್ರೆ ಕೊಟ್ಟು ಬಿಡ್ತೇವೆ ಅಷ್ಟೇ, ರೆಡಿ ಮಾಡಿ. ನಮ್ಮ ಮನೆಗೆ ಬಂದು ಮಾಡಿದ್ರೆ ನಮ್ಮ ಡೈಲಿ ನಾವು ವ್ಯಾಪಾರ ಮಾಡುವುದಕ್ಕೆ ಕಸ್ಟಮರ್ ಮಿಸ್ ಆಗ್ಬಿಡ್ತಾರೆ. ಅಲ್ಲ ರಮೇಶ್ ಅಣ್ಣ, ಒಂದು ಮಿನಿಮಮ್ ಒಂದು 10 ಜನವ, 15 ಜನ, 20 ಜನವ ಮೊದಲೇ ಹೇಳ್ಬಿಟ್ರೆ ನಾವು ಕೊಡ್ತೇವೆ. ಬೇಕು ಯಾವ್ದು ಬೇಕು ಐಟಮ್ ಬೇಕಾದ್ರೆ ಅಷ್ಟು ಎಷ್ಟು ದಿನ ಹೇಳ್ಬೇಕು, ಒಂದಿನ ಮೊದಲು ಹೇಳ್ಬೇಕು. ಒಂದಿನ ಮೊದಲು ಹೇಳ್ಬೇಕು ವೀಕ್ಷಕರೇ. ಒಂದು ದಿನ ಮೊದಲು ಹೇಳಿದ್ರೆ ಒಂದು 10 ದಿನ, 15 ಜನ, ಅಲ್ಲದೆ 20, 25 ಜನ, ಇಲ್ಲದೆ 50 ಜನ ಕೂಡ ಮಾಡಿಕೊಡುವ ವ್ಯವಸ್ಥೆ ಖಂಡಿತ ರಮೇಶ್ ಅಣ್ಣ ಮಾಡಿಕೊಡ್ತಾರೆ. ಅದೇ ರಮೇಶ್ ಅಣ್ಣ, ನಿಮ್ಮ ಮನೆ ಅಡ್ರೆಸ್ ಒಂದು ಹೇಳ್ತೀರಾ? ನಮ್ದು ಇಲ್ಲಿಂದ ಕಡಪಾಡಿಯಿಂದ ಅರ್ಧ ಕಿಲೋಮೀಟರ್ ಹೋದ್ರೆ ಸಾಕು, ಅದ್ರ ಅಚ್ಚಡ ಕ್ರಾಸ್ ಅಂತ ಸಿಗುತ್ತೆ. ಅದ್ರ ಎದುರುಗಡೆ ಬಸ್ ಸ್ಟ್ಯಾಂಡ್ ಇದೆ, ಬಸ್ ಸ್ಟ್ಯಾಂಡ್ ಅಪೋಸಿಟ್ ಮನೆ ನಮ್ದು. ಓಕೆ, ರಮೇಶ್ ಅಣ್ಣ ಮನೆ
ಮನೆ ಕಡಪಾಡಿಯಿಂದ ಅರ್ಧ ಕಿಲೋಮೀಟರ್ ದೂರದಲ್ಲಿದೆ. ಯಾರಿಗಾದರೂ ಪಾರ್ಸೆಲ್ ಅರ್ಜೆಂಟ್ ಬೇಕಿದ್ರೆ ಈ ಆದಿತ್ಯವಾರ ಭಾನುವಾರ ಬೆಳಿಗ್ಗೆ ಹೊತ್ತು ಬೇಕಾದ್ರೆ ಅಲ್ಲಿ ಬೆಳಿಗ್ಗೆ ಹೊತ್ತು ಬೇಕು, ಒಂದು ದಿನ ಮುಂಚೆ ಹೇಳಬೇಕು. 12 ಗಂಟೆ ನಂತರ ಸಿಗ್ತದೆ, ಯಾಕಂದ್ರೆ ನಾವು ರೆಡಿ ಮಾಡಬೇಕು. ನಿಮ್ಗೆ ಎಷ್ಟು ಬೇಕು ಅಷ್ಟು ಅವ್ರ ಮನೆಯಿಂದಲೇ ಬೇಕಾದರೆ ಕೊಡ್ತಾರೆ, ಕಟ್ಟಿ ಎಲ್ಲ ಕೊಡ್ತಾರೆ, ನೋ ಪ್ರಾಬ್ಲಮ್. ವೀಕ್ಷಕರೇ, ನೋಡಿದ್ರಲ್ಲ, ಈ ಗಲ್ಲಿ ಫುಡ್ ಕಾರ್ಯಕ್ರಮದಲ್ಲಿ ನಾವು ಎಲ್ಲೆಲ್ಲಿ ಸಣ್ಣ ಸಣ್ಣ ಹೋಟೆಲ್ಗಳಿವೆ, ಪಾನಿಪುರಿ ಶಾಪ್ಗಳಿವೆ, ಇನ್ನೇನು ಥರದ ಸಣ್ಣ ಸಣ್ಣ ಐಟಮ್ಗಳು ಎಲ್ಲಿ ಸಿಗುತ್ತದೆ ಅಂತ ಪರಿಚಯಿಸುವುದೇ ನಮ್ಮ ಈ ಗಲ್ಲಿ ಫುಡ್ನ ಉದ್ದೇಶ. ಓಕೆ, ಈಗಾಗಲೇ ನಮ್ಮ ರಮೇಶ್ ಅಣ್ಣನ ಕಡಪಾಡಿಗೆ ಬಂದು, ರಮೇಶ್ ಅಣ್ಣನ ಪಾನಿಪುರಿ ಮಸಾಲೆ ಪುರಿ ಶಾಪ್ಗೆ ಬಂದು ಆ ಐಟಮನ್ನೆಲ್ಲ ತಿಂದಾಯಿತು. ಈಗ ಅವರಿಗೆ ಕಡೆಯದಾಗಿ ನಾವು ಅವರಿಗೊಂದು ಮೊಮೆಂಟೋಸನ್ನು ಕೊಡ್ತೇವೆ. ಓಕೆ ರಮೇಶ್ ಅಣ್ಣ, ಆಗಲಿ, ನಿಮ್ಮ ಇನ್ನೂ ವ್ಯಾಪಾರ ಉತ್ತಮವಾಗಿ ಬೆಳೆಯಲಿ ಅಂತ ಹೇಳಿ ಧನ್ಯವಾದಗಳು. ನಮ್ಮ ಇದು ಮಾಡಿದ್ದಕ್ಕೆ ಸ್ವಲ್ಪ ನಮಗೂ ಭಾಳ ಖುಷಿ ಆಯಿತು. ಈಚೆ ಪ್ರಚಾರದಿಂದ ಇನ್ನೂ ನಮ್ಮ ವ್ಯಾಪಾರ ವೃದ್ಧಿ ಆಗಿದೆ ಅಂತ ನಂಬ್ತೇನೆ. ಸರಿ, ಓಕೆ ರಮೇಶ್ ಅಣ್ಣನ ಎರಡು ಉತ್ತಮ ಮಾತು. ನಿಮ್ಮ ಪ್ರಚಾರದಿಂದ ನಮ್ಮ ಕೆಲಸ ಏನು ಅವ್ರು ಮಾಡುತ್ತಿರ್ತೆ ಅಂತ ಕೆಲಸ ತುಂಬ ವೃದ್ಧಿ ಆಗ್ತದೆ ಅಂತ ಹೇಳಿದರು. ರಮೇಶ್ ಅಣ್ಣನ ಪಾನಿಪುರಿ ಶಾಪ್ ವಿಶ್ವ ಇಂಡಸ್ಟ್ರೀಸ್, ಮಣಿಪಾಲ ರಸ್ತೆ, ಅಲಿಯೂರು. ಇವರು ಅರ್ಪಿಸುವ ಸ್ಪಂದನ ಗಲ್ಲಿ ಫುಡ್ ಕಾರ್ಯಕ್ರಮವನ್ನು ಈಗ ನಾವು ಮುಕ್ತಾಯಗೊಳಿಸುತ್ತಿದ್ದೇವೆ. ಇನ್ನು ಮುಂದಿನ ಸಂಚಿಕೆಯಲ್ಲಿ ಬೇರೆ ಕಡೆಯಲ್ಲಿ ಎಲ್ಲಿಯಾದರೂ ಗಲ್ಲಿ ಫುಡ್ ಕಾರ್ಯಕ್ರಮ ನಿಮ್ಮ ಜೊತೆ ನಾವಿರ್ತೇವೆ. ನಾನು ರಾಕೇಶ್ ಕಡ್ಪಾಡಿ, ಬಾಯ್. ಈ ಕಾರ್ಯಕ್ರಮದ ಪ್ರಾಯೋಜಕರು MJ ಡೆಕೋರ್ ಸಂತೆಕಟ್ಟೆ, ಉಡುಪಿ.